ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಮಸೂದೆಗಳಿಗೆ ಸಹಿ ಹಾಕಲು ಸುಪ್ರೀಂ ಕೋರ್ಟ್ ಕಾಲಮಿತಿ ಹೇರಿರುವುದನ್ನು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಪ್ರಜಾಪ್ರಭುತ್ವದ ಮೇಲೆ ಪರಮಾಣು ದಾಳಿ ಎಂದು ಟೀಕಿಸಿದರು. ಸಂವಿಧಾನದ 142ನೇ ವಿಧಿಯು ಸುಪ್ರೀಂ ಕೋರ್ಟಿಗೆ ವಿಶೇಷ ಅಧಿಕಾರ ನೀಡಿದೆ. ಅದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ಪ್ರಯೋಗಿಸಿದ್ದು ಸರಿಯಲ್ಲ. ರಾಜ್ಯಸಭಾ 6ನೇ ಬ್ಯಾಚ್ನ ಹೊಸಬರನ್ನು ಉದ್ದೇಶಿಸಿ ಮಾತನಾಡುತ್ತಾ ಅವರು ನ್ಯಾಯಾಂಗವನ್ನು ಟೀಕಿಸಿದರು. ದಿಲ್ಲಿ ಹೈಕೋರ್ಟ್ ಜಡ್ಜ್ ಒಬ್ಬರ ಮನೆಯಲ್ಲಿ ಲೆಕ್ಕವಿಲ್ಲದಷ್ಟು ಲೆಕ್ಕ ಇಡದ ಹಣ ಸಿಕ್ಕಿದೆ. ಮಾರ್ಚ್ 14-15ರ ರಾತ್ರಿ ಈ ಕಪ್ಪು ಹಣ ಪತ್ತೆಯಾದರೂ ವಿಷಯ ಹೊರಬರಲು 1 ವಾರ ಬೇಕಾಯಿತು. ನಾವು ನಮ್ಮನ್ನೇ ಪ್ರಶ್ನಿಸಿಕೊಳ್ಳಬೇಕಾಗಿದೆ ಎಂದು ಅವರು ತಿಳಿಸಿದರು. ಆ ಜಡ್ಜ್ ವಿರುದ್ಧ ಎಫ್ಐಆರ್ ದಾಖಲಾಯಿತು. ಭಾರತದಲ್ಲಿ ಯಾರ ವಿರುದ್ಧ ಬೇಕಾದರೂ ಎಫ್ಐಆರ್ ಹಾಕಬಹುದು, ಯಾರನ್ನೂ ಕೇಳಬೇಕಾಗಿಲ್ಲ. ಆದರೆ ಜಡ್ಜ್ ವಿರುದ್ಧ ಎಫ್ಐಆರ್ ದಾಖಲಿಸಲು ಸುಪ್ರೀಂ ಕೋರ್ಟ್ ಅನ್ನು ಕೇಳಬೇಕಾಯಿತು. ಎಫ್ಐಆರ್ ಇರುವಾಗ 3 ನ್ಯಾಯಾಧೀಶರ ಸಮಿತಿಯು ಏಕೆ ಜಡ್ಜ್ರ ಕಳ್ಳ ಹಣದ ಬಗೆಗೆ ಪ್ರತ್ಯೇಕ ತನಿಖೆ ನಡೆಸಬೇಕು ಎಂದು ಧನ್ಕರ್ ಕೇಳಿದರು. ತಮಿಳುನಾಡು ರಾಜ್ಯಪಾಲ ರವಿ ಅವರು 10 ಮಸೂದೆ ವಿಷಯ ತಡ ಮಾಡಿದ್ದಕ್ಕೆ ಸುಪ್ರೀಂ ಕೋರ್ಟ್ ಅವರ ಕ್ರಮ ಕಾನೂನು ಬಾಹಿರ, ನಿರಂಕುಶ ಎಂದು ತರಾಟೆಗೆ ತೆಗೆದುಕೊಂಡುದು ಎಷ್ಟು ಸರಿ? ಅದು ಹೋಗಲಿ ಎಂದರೆ ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡುವುದು ಸರಿಯಲ್ಲ ಎಂಬ ಅಭಿಪ್ರಾಯವನ್ನು ಧನ್ಕರ್ ಈ ಸಂದರ್ಭದಲ್ಲಿ ಪ್ರಕಟಿಸಿದರು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದಿಲ್ಲಿ. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers, near Sharavu Ganapati Temple, Mangaluru.